ಪಂಜ ಪಶುಸಂಗೋಪನಾ ಇಲಾಖೆಯ ಹೊಸ ಕಟ್ಟಡ ಕಾಮಗಾರಿ ಬಗ್ಗೆ ತನಿಖೆಗೆ ಆಗ್ರಹವಿದ್ದರೂ ಉದ್ಘಾಟನೆಗೆ ಮೊದಲೇ ಹೊಸ ಕಟ್ಟಡಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಲಾಗಿದೆ. ಹೊಸ ಕಟ್ಟಡ ಕಾಮಗಾರಿಯ ಬಗ್ಗೆ ತಕ್ಷಣ ಥರ್ಡ್ ಪಾರ್ಟಿ ಪರಿಶೀಲನೆ ಮಾಡುವಂತೆ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಆಗ್ರಹ ಕೇಳಿಬಂದಿದೆ. ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯ ಅಧ್ಯಕ್ಷ ಚೆನ್ನಿಯ ಕಲ್ತಡ್ಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಅಬ್ದುಲ್ ಗಫೂರ್ ಅವರು ಪಂಚದ ಪಶುಸಂಗೋಪನಾ ಇಲಾಖೆಯ ಕಟ್ಟಡದ ಕೆಲಸದ ಕುರಿತು ತನಿಖೆಯಾಗಬೇಕು ಅಂತ ನಾನೇ ಒತ್ತಾಯಿಸಿದ್ದೆ. ಆದರೆ ತನಿಖೆ ನಡೆಯುವ ಮೊದಲೇ ಇಲಾಖೆ ಕಚೇರಿಯನ್ನ ಸ್ಥಳಾಂತರಿಸಿದೆ, ಅಂದ್ರೆ ಗುತ್ತಿಗೆದಾರನಿಗೆ ಸಹಕರಿಸುವಂತಿದೆ ಅಂತ ಆರೋಪಿಸಿದ್ರು. ಪಶುಸಂಗೋಪನಾ ಇಲಾಖಾ ವೈದ್ಯಾಧಿಕಾರಿ ಡಾ ನಿತಿನ್ ಪ್ರಭು ಮಾತನಾಡಿ, ಹಳೆ ಕಟ್ಟಡ ಮಳೆಗೆ ಸೋರ್ತಾ ಇದೆ, ಔಷಧ ಹಾಳಾಗಬಾರದು ಮತ್ತು ಹಳೆ ಕಟ್ಟಡದಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯವಾಗದೇ ಇರೋದ್ರಿಂದ ನಾವು ಹೊಸ ಕಟ್ಟಡಕ್ಕೆ ಹೋಗಿದ್ದೇವೆ ಅಂತ ಹೇಳಿದ್ರು. ಲೋಕೋಪಯೋಗಿ ಇಲಾಖೆ ರಸ್ತೆ ಬದಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಭೂ ಒತ್ತುವರಿ ತೆರವು ಮಾಡಿ ಚರಂಡಿ ಮಾಡುವಂತೆ ಶಾಸಕರು ಸೂಚನೆ ನೀಡಿದ್ರು, ಅಧಿಕಾರಿಗಳು ಪಾಲನೆ ಮಾಡಿಲ್ಲ ಅಂತ ಬೊಳ್ಳೂರು ದೂರಿದ್ರು. ಆನಂತರ ಮತ್ತೆ ಇದು ನಮ್ಮ ಸಂದರ್ಭದ ಸಮಯ ಅಮೂಲ್ಯವಾದ ಸಮಯ ಮತ್ತೆ ಹಾಳು ಮಾಡ್ತದೆ ಅಂತ ಆದ್ರೆ ಆಗಿಲ್ಲ. ಪಂಚಾಯತ್ ಏನಾಗಿದೆ, ಪಂಚಾಯತ್ ಕೂಡ ಚರ್ಚೆ ಮಾಡಿದ್ದೇವೆ, ಪಂಚಾಯತ್ ಕೂಡ ಹಂತದಲ್ಲಿ ಅವರು ಕೊಟ್ಟಂತ ವರದಿಗೆ ಒಂದು ಸ್ಪಷ್ಟವಾಗಿ ನಮಗೆ ಒಂದು ಉತ್ತರ ಸದನಕ್ಕೆ ಕೊಡ್ಲಿಕ್ಕೆ ಆಗದಿದೆ. ಮತ್ತೆ ನಿಜವಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಮರಳು ಸಮಿತಿ ರಚಿಸಲಾಗಿದೆ. ನದಿಗಳಲ್ಲಿ ಹೂಳು ತುಂಬಿದ್ದು ಮಳೆ ನೀರು ಉಕ್ಕಿ ಹರಿಯುವ ಅಪಾಯದಲ್ಲಿದೆ. ಈ ಬಗ್ಗೆ ಚರ್ಚಿಸಲು ಸಮಿತಿಯ ಅವಶ್ಯಕತೆ ಇದ್ದು, ಸುಳ್ಯ ತಾಲೂಕಿನಲ್ಲಿ ಸಮಿತಿ ಯಾಕೆ ರಚಿಸಲಿಲ್ಲ ಅಂತ ರಾಧಾಕೃಷ್ಣ ಬೊಳ್ಳೂರು ಪ್ರಶ್ನಿಸಿದ್ರು. ಅರಣ್ಯ, ಕಂದಾಯ, ಗಣಿ ಇಲಾಖೆ, ಗ್ರಾಮ ಪಂಚಾಯತ್ ಜಂಟಿಯಾಗಿ ಪರಿಶೀಲನೆ ನಡೆಸುವುದಾಗಿ ಇಒ ಭರವಸೆ ನೀಡಿದ್ರು. ಆಗಿರುವಾಗ ಈಗ ಅಧಿಕಾರಿ ಹೊರಗಡೆ ಇರಲಿಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಈಗ ಹಾಗೆ ಆಗ್ತಾರೆ, ಯಾರಿಗೆ ನಾವು ಏನಾಗ್ತೇವೆ ಅದನ್ನ ನನಗೆ ಆಂತರಿಕ ಯಾರು ಬರ್ತಾರೆ ಅವರು ಸಮರ್ಥರಿರು. ನೀವು ಯಾವುದೋ ಒಂದು ಸಭೆಗೆ ಹಾಜರಾಗಿ ನಾವು ಇರ್ತೇವೆ ಅವರು ಇರ್ತೇವೆ ಅಂತ ಹೇಳುವುದಕ್ಕೆ ಬರುವುದಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅವರು ಎಷ್ಟು ಈಗ ಕನ್ನಡವರ ಏನು ಬರ್ಕೊಂಡಿದ್ದಾರೆ, ಬೇರೆ ಬರ್ಕೊಂಡು ಹೋಗಿದ್ದಾರೆ, ಅದರ ಸಂಪೂರ್ಣ ವಿವರಗಳು ಏನಾಗಿದೆ ಅಂತ ಫೈನಲ್ ಆಗಿ ನಾವು ಮುಗಿಸ್ತೀವಿ. ಯಾವುದು ಈಗ ಉಪಾಧ್ಯಕ್ಷೆ ಶುಭದಾ ಎಸ್ ರೈ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಾಹ್ನವಿ ಕಾಂಜೋಡು, ತಹಶೀಲ್ದಾರ್ ಆನಂದ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.